ಮುಂಬಯಿಯ ಮಾಜಿ ಕಾರ್ಪೊರೇಟರ್ ಜೋಸೆಫ್ ಪಟೇಲ್ ಎಸ್ಟೇಟ್ ನವರಾತ್ರಿಯ ದುರ್ಗಾ ಪೂಜಾ ಮಂಡಲ್ ಇದರ ಸ್ಥಾಪಕಿ ಕಾಪು ಗರಡಿಮನೆ ದಿವಂಗತ ಗೀತಾ ಯಾದವ್ ಅವರ ಸ್ಮರಣಾರ್ಥ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಪು ಪರಿಸರದ ವಿವಿಧ ಶಾಲೆಗಳ 800ಕ್ಕೂ ಅಧಿಕ ಮಕ್ಕಳಿಗೆ ಸುಮಾರು 1.50 ಲಕ್ಷ ರೂಪಾಯಿ ಮೌಲ್ಯದ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಲಾಯಿತು. ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಿದ ದಿವಂಗತ ಗೀತಾ ಯಾದವ್ ಅವರ ಪುತ್ರ ಸಂತೋಷ್ ಯಾದವ್ ಮಾತನಾಡಿದರು. ಕಾಪು ಗರಡಿ ರಸ್ತೆಯಲ್ಲಿರುವ ಅಂಗನವಾಡಿ, ಕಾಪು ಪಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಪೊಲಿಪು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಲಾಯಿತು. यादव पुजारी गरडी मने कापू, आज उनका बर्थडे है तो उनको याद करने के लिए हमारी टीम आज बुक बांटने वाले हैं स्कूल में। कापू पड़ू, पोलीपू, कई पुंजाल और आंगनवाड़ी। लास्ट 25 इयर्स से उन्होंने सोशल वर्क किया बॉम्बे में और बहुत लोगों को हेल्प किया, चाहे पानी का कनेक्शन रहे या स्ट्रीट लाइट रहे, शौचालय रहे या रोड का काम रहे। ಗೀತಾ ಯಾದವ್ ಅವರ ಬರ್ತ್ಡೇಯ ಪ್ರಯುಕ್ತ ಅವರ ಮಗ ಸಂತೋಷ್ ಇವರು ನಮಗೆಲ್ಲ ಬುಕ್ಕಿನ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದರೆ ವಿದ್ಯಾದಾನ ಮಹಾದಾನ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಆ ದಾನದ ಪ್ರಯುಕ್ತ ಅವರು ನಮಗೆ ಈಗ ವಿದ್ಯಾದಾನಕ್ಕೆ ಸಲಕರಣೆಯಾಗಿ ನಮಗೆ ಮಕ್ಕಳಿಗೆಲ್ಲ ಪುಸ್ತಕ ಕೊಟ್ಟು ತಾಯಿಯನ್ನು ನೆನಪು ಮಾಡಿಕೊಳ್ತಿದ್ದಾರೆ. ನಾವು ಎಷ್ಟೇ ದೊಡ್ಡ ಜನ ಆದರೂ ನಮಗೆ ಜನ್ಮ ಕೊಟ್ಟ ತಾಯಿಯನ್ನು ನಾವು ಸ್ಮರಿಸುವುದು ನಮ್ಮ ಕರ್ತವ್ಯ. ಅವರ ನೆನಪಿಗಾಗಿ ಇವತ್ತು ನಮಗೆ ಬುಕ್ಕನ್ನು ಕೊಡ್ತಾ ಇದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೆ, ಅವರ ಮನೆಯವರಿಗೆ ಮುಖ್ಯವಾಗಿ ಕೊಡ್ತಿರುವಂಥ ಅವರ ಮಗ ಶ್ರೀಮತಿ ಗೀತಾ ಯಾದವ್. She was a resident of Polipu and she was very much interested in helping the needy people. So on her birthday, they wanted to mark this occasion as a special one. That's why they are with us and they are spending some time with us to distribute books and other stationeries to the students of our college and as well as high school. They have gone to some other schools also today, especially Kapu Padu and primary as well as Anganwadi, and next they have come to our school. Every year they are giving